ಇದು ತಾಳಿ ನಾನು ಕೊಟ್ಟದ್ದು 47 ವರ್ಷದ ಮುಂಚೆ ಮದುವೆಗೆ ಕಟ್ಟಿದ್ದು. ಆಮೇಲೆ ಅದನ್ನು ತೆಗೆಯುವುದಿಲ್ಲ ಅವರು. ಇಲ್ಲಿಯ ತನಕ ಇಲ್ಲಿ ಒಂದ್ಸಲ ರಿಪೇರ್ ಮಾಡಿತ್ತು. ಆಗಲೂ ಇದನ್ನು ಅವಳು ಹಾಕಿದ್ರು. ಯಾಕಂದರೆ ಅವಳ ಬಿಲೀಫ್ ಇಲ್ಲಿ ಇಂಡಿಯಾದ ಬಿಲೀಫ್ ಇದೆಯಲ್ಲ, ಅದಕ್ಕೆ ತ್ರಿಶೂಲಿಯಾಗಿರೋದು. ಅದನ್ನು ಮೆಟ್ಲು ಗಡಿಸಿದ್ರೆ ಗಂಡನಿಗೆ ದೋಷ ಆಗ್ತದೆ. This was given to me 47 years ago, and so therefore I found that in the beginning people really never took this off. ಒಂದ್ಸಲ ಇದು ಬೀಡ್ ಹಾಳಾಗಿತ್ತು, ಅದಕ್ಕೆ ಇಲ್ಲಿ ಈ ಮೇಲೆ ತೆಗೆದು ಬಾಕಿ ತಾಳಿ ಹಾಗೆ ಇಟ್ಟಿದ್ರು. ಹೌದೌದು, ಒಂದು ನೂಲನೆ ಹಾಕಿ. ಅಮೇರಿಕಾದಲ್ಲಿ ಕೃಷಿ ಮಾಡ್ತಾರೆ ಅಂತ ಸರ್, ನೀವು ತರಕಾರಿ ಬೆಳಿತೀರಂತೆ, ಅಲ್ಲಿ ನೀವು ಕೊಟ್ಟಿಡ್ಕೊಂಡು ಕೆಲಸ ಮಾಡ್ತೀರಂತೆ, ಏನೆಲ್ಲ ಮಾಡ್ತೀರಿ ಸರ್? ಅಲ್ಲಿ ನಮ್ಮೊಂದು 1.5 ಎಕರೆ ಜಾಗ ಇದೆ ಮನೆಯಲ್ಲಿ. ಅಲ್ಲಿ ದೊಡ್ಡ ಪ್ಲಾಟ್, ಅಲ್ಲಿ ಬೇರೆ ಬೇರೆ ಟ್ರೀಸ್ ಇದೆ, ಬುಷಸ್ ಇದೆ, ಫ್ಲವರ್ಸ್. ಕೆಲವು ಫ್ಲವರ್ಸ್ ಎಲ್ಲ ಪ್ರತಿ ವರ್ಷ ಹಾಕಬೇಕು, ಯಾಕಂದರೆ ಈಗ ತುಂಬ ಚಳಿ ಕೆಲವು ಫ್ಲವರ್ಸ್ ಸಾಯ್ತಾರೆ, ಆಗ ಹೊಸ ಹಾಕಬೇಕು. ಇಲ್ಲಿ ಬಂದ ಬೇರೆ ಯಾವುದು ಆಲೋಚನೆ ಮಾಡಿದ್ರು. ಇಲ್ಲಿದೆ ಕಂಪ್ಲೀಟ್ ಇಲ್ಲಿದೆ. forget everything else right here. ಮತ್ತೆ ನೋಡಿ, ಅಲ್ಲಿ ಕೆಳಗೆ ಹೋದ ಕೂಡಲೇ ಹ್ಯೂಜ್ ಮೌಂಟನ್ಸ್, ಬ್ಯೂಟಿಫುಲ್ ಗ್ರೀನ್, ಮತ್ತು ಪೊಲ್ಯೂಷನ್ ಇಲ್ಲ, 100 ಗಂಟೆ ಕಾರ್ ಬರೋದಿಲ್ಲ. ಇಲ್ಲಿ ಕ್ವಾಯಟ್, ಸೌಂಡ್ಸ್ ಏನಿಲ್ಲ. ಸೌಂಡ್ಸ್ ಇದೆ, ಹಕ್ಕಿಗಳ ಸೌಂಡ್ಸ್. ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡ್ತಾಳೆ ಬರಲಿಕ್ಕೆ, ಇಲ್ಲಿ ಫುಲ್ಲಿ ಸಪೋರ್ಟಿಂಗ್ ಕಮಿಂಗ್ ಹಿಯರ್. ಕೆಲವರು ಅಲ್ಲಿಗೆ ಹೋದ ಮೇಲೆ ಅವರ ಹೆಂಡತಿಯರು ಅಥವಾ ಮಕ್ಕಳು ಯಾರು ಇಲ್ಲಿ ಬರೋದಿಲ್ಲ, ಬರಲಿಕ್ಕೆ ಇಲ್ಲಿ ವಿಲೇಜ್ ಅಂತೆಲ್ಲ ಹೇಳಿ ಹೆಚ್ಚಿನವರು ನನಗೆ ಅದಿಲ್ಲ. ನನಗೆ ದಿಸ್ ಇಸ್ ನಾಟ್ ವಿಲೇಜ್. ಹೆಚ್ಚು ಕಾಲ ಬದುಕುವುದರಲ್ಲಿ ಒಂದು ದೋಷ ಇದೆ. ಏನು ದೋಷ ಅಂದರೆ ಫ್ರೆಂಡ್ಸ್ ಲಾಸ್ ಆಗ್ತದೆ, ಸಾಯ್ತು ಹೋಗ್ತಾರೆ, ಫ್ಯಾಮಿಲಿಯಲ್ಲಿ ಹೋಗ್ತಾರೆ, ಮತ್ತು ಅವರ ಕಡಿಮೆ ಆಗ್ತಾ ಹೋಗ್ತಾರೆ. ನೀವು ಮಾತ್ರ ಉಳಿಯುವುದು. ದಟ್ಸ್ ದ ಪ್ರಾಬ್ಲಮ್. ನನ್ನ 3 ಫ್ರೆಂಡ್ಸ್ ಇದ್ದವರು ಎಲ್ಲ ಹೋದರು. They're all died. So if you live long, you lose all these people you love. ಮರೆತೆನೆಂದರೆ ಮರೆಯಲಿ ಹ್ಯಾಂಗ ಅನ್ನುವಂತಹ ರೀತಿಯಲ್ಲಿ ತನ್ನ ಊರನ್ನು ಬಿಟ್ಟು 59 ವರ್ಷಗಳಾದರೂ ಕೂಡ ಇವತ್ತಿಗೂ ತನ್ನ ಊರು, ತನ್ನವರು, ತನ್ನ ಗ್ರಾಮ, ತನ್ನ ಶಾಲೆ, ತನ್ನ ದೇವಸ್ಥಾನ ಅಂದರೆ ಪಂಚಪ್ರಾಣ, ಅದರ ಜೊತೆಗೆ ತನ್ನವರನ್ನು ಕಾಣಬೇಕು ಅನ್ನುವಂತಹ ತವಕ ನಿರಂತರವಾಗಿ ಇರ್ತದೆ. ಅಂಥವರು ಡಾಕ್ಟರ್ ರಾಮಯ್ಯ ಯು ಗೌಡ, ಖ್ಯಾತ ವೈದ್ಯರು, USA ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರದ ಒಳಂಬ್ರದವರು. ಸುಮಾರು 59 ವರ್ಷಗಳ ಹಿಂದೆ ಇಲ್ಲಿಂದ USA ಹೋಗಿದ್ದಾರೆ. ಪ್ರತಿ 2 ವರ್ಷಗಳಿಗೊಮ್ಮೆ ಊರಿಗೆ ಬರ್ತಾರೆ, ಇಡೀ ತನ್ನವರನ್ನು ಸೇರಿಸ್ತಾರೆ. ಈ ಬಾರಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ನೇಹ ಸಮ್ಮಿಳನ ಸಾಗರದಾಚೆಯ ಪ್ರೀತಿಯ ಸಿಂಚನ ಅನ್ನುವಂಥ ಹೆಸರಿನಲ್ಲಿ ನಡೀತಿರುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಡಿರುದ್ಯಾವರದಲ್ಲಿ 18ನೇ ತಾರೀಕಿಗೆ. ಆವತ್ತು ಸ್ಥಳೀಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದೆ. ಅದರ ಜೊತೆಗೆ SDM ಸಾಂಸ್ಕೃತಿಕ ಕಲಾವೈಭವ ಇದೆ. ಅದರ ಜೊತೆಗೆ ರಂಗಪೂಜೆಯೂ ಕೂಡ ನಡೀಲಿಕ್ಕಿದೆ. ಈ ಬಗ್ಗೆ ಅವ್ರ ಹತ್ರನೇ ಮಾತನಾಡಿಸಬೇಕು. ಸರ್, 59 ವರ್ಷಗಳಾಯಿತು, ಈಗ ಮತ್ತೆ ವಾಪಸ್ಸಾಗಿದ್ದೀರಿ, ಎಲ್ಲರನ್ನೂ ಕೂಡ ಕೂಡ್ಕೊಂಡಿದ್ದೀರಿ, ಎಲ್ಲರ ಜೊತೆಗೆ ಸಂಭ್ರಮದ ಕ್ಷಣಗಳನ್ನು ಒಂದು ಹಂಚ್ಕೊತಾ ಇದ್ದೀರಿ. ಏನು ಅನ್ಸುತ್ತೆ ಸರ್? ಮುಖ್ಯ ಕುಟುಂಬ ಎಲ್ಲದಿಂದ ಮುಖ್ಯ. ನಾನು ಅಲ್ಲಿ ಹೋಗಿದ್ದರು, ಅಮೆರಿಕದಲ್ಲಿ ಇದ್ದರೂ ಇಲ್ಲಿಗೆ ಬಂದಾಗ ನನ್ನ ಸಂತೋಷವೇ ಬೇರೆ. ಇಲ್ಲಿಯ ಎನ್ವೈರ್ಮೆಂಟು ಎಲ್ಲ ಕಂಪ್ಲೀಟ್ ಬೇರೆ. ಸಂಬಂಧಿಕರು ಮಾತ್ರ ಅಲ್ಲ, ಇಲ್ಲಿ ನಾನು ಹುಟ್ಟಿದ ಜಾಗ, ಅದರಿಂದಾಗಿ ಇಲ್ಲಿ ಬಂದಾಗ ಯಾವಾಗಲೂ ಮನಸ್ಸಿಗೊಂದು ಸಮಾಧಾನ ಇರ್ತದೆ. ಹೌದು. ಈ ಪ್ರತಿ ವರ್ಷ ಬಂದಾಗಲೂ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ. ಈ ಬಾರಿಯೂ ಕೂಡ ಸ್ನೇಹ ಸಮ್ಮಿಳನ ಸಾಗರದಾಚೆಯ ಪ್ರೀತಿಯ ಸಿಂಚನ ಅಂತ ಇದೆ. ಏನು ಹೇಳ್ತೀರಿ? ಇದರಲ್ಲಿ ಇದು ರಿಯಲಿ ಗುಡ್. ಇದರಲ್ಲಿ ಡ್ಯಾನ್ಸರ್ಸ್ ಕಾಲೇಜಿಂದ ಇಟ್ ವಿಲ್ ಬಿ ಎಲ್ಲ ಪ್ರತಿ ಸ್ಟೇಟ್ ಇಂದ ಬೇರೆ ಬೇರೆ ಥರದ ಡ್ಯಾನ್ಸ್ ಇಲ್ಲಿ ಮಾಡ್ತಾರೆ. ಅದರಿಂದಾಗಿ ಇಡೀ ದೇಶದ ಕಲ್ಚರ್ ನೋಡಲಿಕ್ಕೆ ಆಗ್ತದೆ. ಅದರಿಂದಾಗಿ ಇದೊಂದು ಒಳ್ಳೆಯ ಸಂದರ್ಭ.
ಓಕೆ. ಇಡೀ ಕುಟುಂಬದವರನ್ನ ಒಟ್ಟುಗೂಡಿಸ್ತೀರಿ, ಇಡೀ ಕುಟುಂಬದವರ ಜೊತೆಗೆ ಸಂತಸವನ್ನು ಕಲಿತೀರಿ. ಆ ಕುಟುಂಬದವರ ಒಗ್ಗೂಡುವಿಕೆ ಎಷ್ಟು ಮುಖ್ಯ ಸರ್ ಈಗಿನ ದಿನಮಾನದಲ್ಲಿ? ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾನು ಬ್ಯಾಂಗ್ಳೂರಿದ್ದೆವು, ಅಲ್ಲಿ ಇಲ್ಲಿಂದ ಎಲ್ಲ ಹೋಗಿ ಅಲ್ಲಿ ಕೆಲಸದಲ್ಲಿರ್ತಾರೆ ಯಂಗ್ ಜೀವನಗಳು. ನಾವು ಒಂದು ಪಾರ್ಟಿ ಮಾಡಿದ್ದೇವೆ ಅವ್ರನ್ನ ಬರಲಿಕ್ಕೆ. 46 ಜನರು ಇದ್ದರು ನಮ್ಮ ಕುಟುಂಬದಿಂದ. ಯಾವಾಗ ಅದು ಎತ್ತದಕ್ಕೆ ಅವು 9th ಬ್ಯಾಂಗ್ಳೂರು ಮಾಡಿದೆ. ಇನ್ವಿಟೇಷನ್ 47 ಜನರಿಗೆ ಕೊಟ್ಟಿದ್ದು, 46 ಜನರು ಬಂದರು. So we were able to see the young people, all family members, descended from Wallumbra, and ಅದೊಂದು ತುಂಬ ಸಂತೋಷದ ವಿಷಯ ಅವರು ಬಂದರು ಅಂತ. ಯಾಕಂದರೆ ಯೂತ್ ಯಂಗ್ ಪೀಪಲ್ ಹೆಚ್ಚಾಗಿ ಪ್ರಾಯದವರೊಟ್ಟಿಗೆ ಬರುವುದಿಲ್ಲ, ಇಟ್ಸ್ ಕಾಮನ್ ಅಲ್ಲ. ಹೆಚ್ಚಾಗಿ ಜನರು youth will be with youth. Usually they do not go with the older people. But so we are so happy they were all able to come. And I didn't know half of them because they all grew up. So I was able to meet all of them individually and took nice pictures. So it was probably the most pleasant experience I've ever had. ಓಕೆ. ಬೆಂಗಳೂರಿನಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿದ್ರಲ್ಲ ಸರ್, ಎಲ್ಲರೂ ಬಂದರು. ಈಗ ಮತ್ತೆ ಊರಲ್ಲಿ ಒಂದು ಗೆಟ್ ಟುಗೆದರ್ ಮಾಡ್ತಾ ಇದ್ರಿ. ಈ ಎರಡೂ ಡಿಫರೆನ್ಸ್ ಏನು? ದೊಡ್ಡ ಡಿಫ್ರೆನ್ಸ್. ಬೆಂಗಳೂರಿನ ಎಲ್ಲ ನಮ್ಮ ಸಂಬಂಧಿಕರು, ಪ್ರತಿಯೊಬ್ಬರು ಸಂಬಂಧಿಕರು. ಇಲ್ಲಿ ಊರಿನಲ್ಲಿ ಎಲ್ಲ ಊರಿನವರು, ಕಡುಹೃದಯದವರು ಮತ್ತು ಬೇರೆ ಸರೌಂಡಿಂಗ್ ಸಿಟೀಸ್ ಅಲ್ಲಿಂದ ಸಹ ಬರ್ತಾರೆ. ಅದು ಸಹ ಒಂದು ಸಂತೋಷ ವಿಷಯ. ಯಾಕಂದರೆ ಹೆಚ್ಚಿನ ಜನರಿಗೆ ಇಲ್ಲಿ ಕಡುಹೃದಯರಲ್ಲಿ ನನ್ನ ಅಭಿಪ್ರಾಯ ಬಹುಶಃ ಇದೆ. ಇಲ್ಲಿ ಆಗಾಗ ಬರ್ತಿರುವಾಗ ಅದರಿಂದಾಗಿ ಹೆಚ್ಚು ಜನರಿಗೆ ನನ್ನ ಪರಿಚಯ ಇದೆ. ಆ ಕಾಲ ಬಯಲಾಟ ಮಾಡಿದಾಗ 800 ಜನರು ಸೇರಿದರು. ಸೊ ನಾನು ಹೆಚ್ಚಾಗಿ ಒಂದು 2-3 ಹೇಳ್ತೇನೆ ಕನ್ನಡದಲ್ಲಿ. ಬ್ರೋಕನ್ ಕನ್ನಡ, ಒಳ್ಳೆ ಕನ್ನಡ ಅಲ್ಲ, ಆದಷ್ಟು ಪ್ರಯತ್ನ ಮಾಡಿ. ಸೊ ಇಟ್ಸ್ ರಿಯಲಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟೈಮ್ ಇದು ನನಗೆ. ಸರ್, ನೀವು 2 ವರ್ಷಕ್ಕೊಮ್ಮೆ ಬರ್ತೀರಿ. ಹೌದು. 2 ವರ್ಷಕ್ಕೆ ಬಂದಾಗ ಎಷ್ಟು ದಿನ ಕಾಲ ಕಳೀತೀರಿ? ಅಷ್ಟು ದಿನದಲ್ಲಿ ಮತ್ತೆ 2 ವರ್ಷ ಕಾಲ ಕಳೀತೀರಿ ಅಲ್ಲಿ? ಹೌದು. ಅಲ್ಲಿ ಹೆಚ್ಚಾಗಿ ನಾನು ಕೆಲಸ ಮಾಡ್ತಿರೋ, ಈಗ ರಿಟೈರ್ಡ್ ಆಗಿದ್ದೇನೆ. ಕೆಲಸ ಮಾಡೋ ಟೈಮ್ನಲ್ಲಿ 1 ತಿಂಗಳು ಇರ್ತಿರಲಿಲ್ಲ. ಆಗ ಆ ಟೈಮಲ್ಲಿ 15 days or 18 days. ಈಗ 1 month. ಲಾಸ್ಟ್ 1 month, 1 ತಿಂಗಳು. ಈ ಸಲ ಸಹ 1 ತಿಂಗಳು ಇರ್ತಿರಲಿ. ಹೌದು. ಮತ್ತು ನಾವು ಮ್ಯಾರೇಜ್ ಆಗಿ 47 ವರ್ಷ ಆಯಿತು. ನಿಮ್ಮಿಂದ ಜಾಸ್ತಿ ಪ್ರಾಯ, ನಿಮ್ಮ ಪ್ರಾಯದಿಂದ ಜಾಸ್ತಿ. ಹೌದು. You're not 47, are you? No, I am not 47. So we married longer than you. Yeah. So 47 years. Okay. Married and get 1 son. Yeah. ನೀವು ಇಲ್ಲಿಗೆ ಬರ್ತೀರಾ ಸರ್ ಊರಿಗೆ ಬಂದಾಗ ಅಮೆರಿಕವನ್ನು ಮಿಸ್ ಮಾಡ್ಕೊತೀರಾ? ಇಲ್ಲಿ ಬಂದ ಬೇರೆ ಯಾವುದು ಆಲೋಚನೆ ಮಾಡೋದಲ್ಲ. ಇಲ್ಲಿದೆ ಕಂಪ್ಲೀಟ್ ಇಲ್ಲಿದೆ. Forget everything else. Right here. Okay. ಮತ್ತು ನೋಡಿ, ಅದು ಇಲ್ಲಿ ಕೆಳಗೆ ಹೋದ ಕೂಡಲೇ ಹ್ಯೂಜ್ ಮೌಂಟನ್ಸ್, ಬ್ಯೂಟಿಫುಲ್ ಗ್ರೀನ್, ಮತ್ತು ಪೊಲ್ಯೂಷನ್ ಇಲ್ಲ, 100 ಗಟ್ಟಲೆ ಕಾರ್ ಬರೋದಿಲ್ಲ. ಇಲ್ಲಿ ಕ್ವಾಯಟ್, ಸೌಂಡ್ಸ್ ಏನಿಲ್ಲ. ಸೌಂಡ್ಸ್ ಇದೆ, ಹಕ್ಕಿಗಳ ಸೌಂಡ್ಸ್, ಬರ್ಡ್ಸ್, ಅದಲ್ಲದೆ ಬೇರೆ ಏನಿಲ್ಲ. ಅದರಿಂದಾಗಿ ಇದು ಕಂಪ್ಲೀಟ್ಲಿ ಪೀಸ್ಫುಲ್ ಎನ್ವೈರ್ಮೆಂಟ್. ಅದರಿಂದಾಗಿ ಬಾಧಕ್ಕೆ ಅಂತ ಆಲೋಚನೆ ಮಾಡೋಗತ್ತೆ ಅಲ್ಲ, ಎಂಥ ಆಲೋಚನೆ ಬರೋದಿಲ್ಲ. ಏನನ್ಸುತ್ತೆ ಸರ್ ಹಕ್ಕಿಗಳದ್ದು ಸೌಂಡ್ ಕೇಳಿದ ಕೂಡಲೇ? ಹೌದು. ಹಕ್ಕಿಗಳು ಅಲ್ಲೆಲ್ಲ ಊರಿನಲ್ಲಿ ಭಾರಿ ಕಡಿಮೆ. ಅಮೆರಿಕದಲ್ಲಿ ಕೆಲವಡೆ ಸಿಗ್ತದೆ, ಆದರೂ ಇದು ಫೆಮಿಲಿಯರ್ ಸೌಂಡ್ಸ್. ಅಂದರೆ ನಾನು ಇರುವಾಗ ಆ ಸೌಂಡ್ಸ್ ಇಳೀತು, ಈಗ ಅದೇ ರಿಪಿಟೇಷನ್, ಅದೇ ಸೌಂಡ್. ಈಗ ಅದು ಮುಂಚೆ ಇದ್ದ ನೆನಪು ಬರ್ತದೆ. ಹೌದು. ಹುಟ್ಟಿದಾಗ ಇದ್ದ ಇಲ್ಲಿ 17 ವರ್ಷದವರೆಗೆ ಇಲ್ಲಿ ಹುಟ್ಟಿದ್ದು ನಾನು, ಇದ್ದೆ ಇಲ್ಲಿ. ಅದರಿಂದ ಅದೆಲ್ಲ ನೆನಪು ಬರ್ತದೆ. ಇಲ್ಲಿ ಎಲ್ಲ ದಾರಿಯಲ್ಲಿ ಹೋದರೆ ಇಲ್ಲಿ ಸಹ ಅದೆಲ್ಲ ನೆನಪಾಗ್ತದೆ.
ನಾನು ಇಲ್ಲಿ ಹೆಚ್ಚು ತಿರುಗಾಡ್ತಿದ್ದೆ ನಾನು ಹೈಸ್ಕೂಲ್ನಲ್ಲಿರುವಾಗ. ಹೈಸ್ಕೂಲ್ ಆದಮೇಲೆ ಮತ್ತೆ ಕಾಲೇಜ್ ಹೋದೆ, ಸೆಂಟ್ ಲೂಯಿಸಸ್ ಕಾಲೇಜ್, ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್. ಆಮೇಲೆ ಹೋಯಿತು, ಎಲ್ಲಿಗೆ ಬರೋದು ರಜೆಗೆ ಮಾತ್ರ. ಮತ್ತು ಅದೆಲ್ಲ ಚಿಕ್ಕದಿರುವಾಗ ನೆನಪುಗಳು ತುಂಬ ಮುಖ್ಯ. ಓಕೆ ಸರ್, ಈಗ ನೀವು ಬೆಂಗಳೂರು ಬಂದು ಮಂಗಳೂರು ಬರ್ತಾ ಇದ್ದೀರಿ, ಈ ಎಲ್ಲ ಉಜಿರೆ ನೀವು ಓದಿದಂತಹ ಸ್ಕೂಲಿನ ಸುತ್ತಮುತ್ತ ಎಲ್ಲ ಓಡಾಡ್ತಿದ್ದೀರಿ, ಹೇಗೆ ಡೆವಲಪ್ ಆಗಿದೆ ಸರ್? ಹ್ಯೂಜ್. ದಿ ಡೆವಲಪ್ಮೆಂಟ್ ತುಂಬ ಆಗಿದೆ. ನಾವು ಇವರು ಹೇಳ್ತಾರೆ 1972 ಟೈಮಲ್ಲಿ ಬರುವಾಗ ನಾವು ಇಲ್ಲಿ ಏರ್ಪೋರ್ಟಿಂದ ಬರುವಾಗ ನಮಗೆ ಕಾರಿನಲ್ಲಿ ಬರುವಾಗ ಒಂದು ಟ್ರಾಫಿಕ್ ಜಾಮ್ ಆಯಿತು. ಆ ಜಾಮ್ ಯಾವುದಂದರೆ ಬುಲ್ಲಕ್ ಕಾರ್ಟ್, ಎತ್ತಿನ ಗಾಡಿ. ನಮಗೆ ಕಾರು ಹಿಂದೆ ಕೊಡಬೇಕಾಗತ್ತೆ ಅದರಿಂದ ಪಾಸ್ ಆಗಲಿಕ್ಕೆ. ಟುಡೇ ಆಲ್ ದ ರೋಡ್ಸ್ ಆರ್ ಬ್ಲ್ಯಾಕ್ಡ್ ಆಫ್, ಬ್ಯೂಟಿಫುಲ್. ಮುಂಚೆ ಬರುವಾಗ ನಮ್ಮ ಬ್ಯಾಗೇಜ್ ಎಲ್ಲ ಫಿಲ್ಡ್ ವಿತ್ ದ ಡಸ್ಟ್. ಈಗ ಏನಿಲ್ಲ, ಇಸ್ ಬಿಕಾಸ್ ದೇ ಆರ್ ಆಲ್ ಕ್ಲೀನ್. ಆ್ಯಂಡ್ progress in Ujire is fantastic. Progress here ಸಮೇತ ತುಂಬ. ಯಾಕಂದರೆ ನಾನು ಇರುವಾಗ ಕಾಲೇಜಿಗೆ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹಾಸ್ಟೆಲ್ನಿರಬೇಕು. ಯಾಕಂದರೆ ಇಲ್ಲಿಂದ ನಡೆದು ಉಜಿರೆಯಲ್ಲಿ ಮಾತ್ರ ಇತ್ತು ಒಂದು ಹೈಸ್ಕೂಲು ಉಜಿರೆಯಲ್ಲಿ. ಈಗ ಇಲ್ಲಿಗೆ ಬಸ್ ಬರ್ತದೆ, ಮನೆಗೆ ಹತ್ತಿರ ಬಸ್ ಬಂದು, ಆದ್ದರಿಂದ ಹೆಚ್ಚು ಜನರಿಗೆ, ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಆ ಟೈಮ್ನಲ್ಲಿ ತುಂಬ ಹಣ ಇದ್ದು ಬೋರ್ಡಿಂಗ್ ಹಾಸ್ಟೆಲ್ನಲ್ಲಿ ಇರಲಿಕ್ಕೆ ಆಗದಿದ್ದರೆ ಹೈಸ್ಕೂಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದಿಲ್ಲ, ಹೈಸ್ಕೂಲಿಗೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು, ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಇತ್ಕೊಂಡು. ಯು ಕ್ಯಾನ್ ಬಿ ಹಿಯರ್ ಇನ್ Kadurdyawar, anywhere, not just Ulambara, and get educated. ಒಂದು ಮಾತಿದೆ ಸರ್, ಈ ವಿದೇಶಕ್ಕೆ ಹೋದರೆ ಅಥವಾ ಫಾರಿನ್ಗೆ ಹೋದವರು ಊರನ್ನು ಮರೀತಾರೆ ಅಥವಾ ಊರಿನವ್ರ ಜೊತೆಗಿನ ಸಂಬಂಧಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇತ್ತೀಚಿನವರು ತುಂಬ ಜನ ಸ್ಪೀಚಲ್ಲಿ ಕೇಳಿದ್ದೀವಿ ಅಂಥದ್ರಲ್ಲೆಲ್ಲ. ಬಟ್ ನಿಮ್ಮದೊಂದು ಡಿಫ್ರೆಂಟ್ ವ್ಯಕ್ತಿತ್ವ ಅಂತ ಎಲ್ಲರೂ ಹಾಡಿ ಹೊಗಳ್ತಾರೆ. ಯಾಕೆಂತಂದರೆ ಪ್ರತಿ ವರ್ಷವೂ ಅಥವಾ 2 ವರ್ಷಕ್ಕೊಮ್ಮೆ ಬರ್ತೀರಿ, ಎಲ್ಲರನ್ನೂ ಸೇರಿಸ್ತೀರಿ. ನೀವು ಬಂದು ಹೋಗೋದಲ್ಲದೆ ಎಲ್ಲರನ್ನೂ ಸೇರಿಸಿರಿ, ಎಲ್ಲರ ಜೊತೆ ಕಾಲ ಕಳೀತೀರಿ. ಅದು ಎಷ್ಟು ಬೂಸ್ಟಪ್ ಮಾಡುತ್ತೆ ಅಂತ? 2 ವಿಷಯ. ಒಂದು, ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡ್ತಾಳೆ ಬರಲಿಕ್ಕೆ, ಇಲ್ಲಿ ಫುಲ್ಲಿ ಸಪೋರ್ಟಿಂಗ್ ಕಮಿಂಗ್ ಹಿಯರ್. ಕೆಲವರು ಅಲ್ಲಿಗೆ ಹೋದ ಮೇಲೆ ಅವರ ಹೆಂಡತಿಯರು ಅಥವಾ ಮಕ್ಕಳು ಯಾರು ಇಲ್ಲಿ ಬರೋದಿಲ್ಲ, ಇಲ್ಲಿ ವಿಲೇಜ್ ಅಂತೆಲ್ಲ ಹೇಳಿ ಹೆಚ್ಚಿನವರು ಅವ್ರ ನನಗೆ ಅದಿಲ್ಲ, ನನಗೆ ದಿಸ್ ಇಸ್ ನಾಟ್ ಅ ವಿಲೇಜ್, ದಿಸ್ ಇಸ್ ಮೈ ಹೋಮ್. ನಿಮಗೆ ಈಗ ಹೆಂಡತಿದು ಸಪೋರ್ಟ್ ಎಷ್ಟು ಮುಖ್ಯ ಅಂತ? ನಂಬರ್ 1. ಹೆಂಡತಿನ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಆರ್ ಯು ಮ್ಯಾರಿಡ್? Yes, sir. Then you know. I know, sir. I know. Without wife's support, you cannot make it. Especially you cannot make 47 years. So highly respect my wife because she, ಈ ಕಲ್ಚರಿಗೆ ಶಿ ಈಸ್ ಇನ್ವಾಲ್ವ್. ಅಲ್ಲಿ ಕಿಚನ್ಗೆ ಹೋಗ್ತಾಳೆ, ಮತ್ತು ಇಲ್ಲಿ ಅಡುಗೆ ಎಲ್ಲ ಕಳೀತಾರೆ. ಅಲ್ಲಿ ಮನೆಗೆ ಹೋದ ಮೇಲೆ 60% ಇಂಡಿಯನ್ ಪ್ರಿಪರೇಷನ್. ಇಡ್ಲಿ ಮಾಡ್ತಾರೆ, ನೀರು ದೋಸೆ ಮಾಡ್ತಾಳೆ, ಮತ್ತು ಚಿಕನ್ ಕರಿ ಅದೆಲ್ಲ ಮಾಡ್ತಾರೆ. ಹೌದೌದು, ರೆಗ್ಯುಲರ್ಲಿ 60% ಆಫ್ ದ ಟೈಮ್. ಓಕೆ, ನಿಮಗೆ ತುಂಬ ಇಷ್ಟ ಆಗೋದು ಯಾವುದು, 60% ಆರ್ 40%? 40%, 60% ಇಸ್ ಬೆಟರ್. ಹೌದು, ಆದರೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಟ್ರಾವೆಲ್ ಮಾಡ್ತೀವಿ, ಅದು ಮಾಡ್ತಾ ಇದು ಮಾಡ್ತಾರೆ, ಅದರಿಂದ 100% ಮಾಡಲಿಕ್ಕೆ ಕಷ್ಟ. ಹೌದು, ಮತ್ತು ಇಂಡಿಯನ್ ಪ್ರೊಫೆಷನಲ್ ಕಷ್ಟ, ಸುಲಭ ಇಲ್ಲ. ಇಡೀ 3-4 ಗಂಟೆ ಆಗ್ತದೆ ಅಡುಗೆ ಮಾಡೋಕ್ಕೆ, ಮತ್ತು ಒಂದು 15 ನಿಮಿಷದಲ್ಲಿ ತಿಂದಾಯಿತು. 3 ಗಂಟೆ ಅಡುಗೆಯನ್ನು 15 ನಿಮಿಷದಲ್ಲಿ ತಿಂದಾಯಿತು. ಅಲ್ಲಿ ಸರ್, ಅಲ್ಲಿ ಹೆಚ್ಚಿನ ಪ್ರೊಫೆಷನ್ ಕ್ವಿಕ್. ಕೆಲಸ ಇರುತ್ತೆ, ಬೇಕಿಂಗ್ ಮಾಡ್ತಾರೆ, ಅವನಿಗೆ ಮಾಡ್ತಾರೆ, ಮಾಡಿ ಹೋಗಿ ಟಿ ವಿ ವಾಚ್ ಮಾಡ್ತಾರೆ. ಅರ್ಧ ಗಂಟೆ ಒಂದು ಕುಕ್ ಆಗ್ತದೆ, ಪುನಃ ಟೇಬಲ್ ಈಟ್. ಇಲ್ಲಿ ಅಲ್ಲೇ ನಿಲ್ಲಬೇಕು.
ಅಲ್ಲೇ ನಿಲ್ಬೇಕಂತಿಲ್ಲ. ಅಲ್ಲ ಇಲ್ಲಿ ಇದ್ದಾದರೆ ಇಲ್ಲದ ಪ್ರೊಫೆಷನಲ್ ಅದೇ ನಿಮ್ಮ ಹೆಂಡತಿ ಅಡುಗೆ ಮಾಡಿದ್ರೆ ಹೋಗಿದ್ದೀರಾ? ನಾನು ನೋಡಿದೆ, ನಾನು ಸಹ ಮಾಡ್ತೇನೆ. ದೆನ್ ಯು ನೋ ಹೌ ಡಿಫಿಕಲ್ಟ್ ಇಟ್ ಈಸ್. ಕುಕ್ ಇಸ್ ವೆರಿ ಡಿಫಿಕಲ್ಟ್. ನಾನು ಅಡುಗೆ ಮಾಡೋದಿಲ್ಲ. ಒಂದು ನಾನು ಪ್ರಿಪೇರ್ ಮಾಡೋದಂದರೆ ಟೀಲ್ ಮಾಡಿದ್ರೆ ನಾನು ಭಾರಿ ಹುಷಾರು, ಬಾಕಿ ಇಲ್ಲ. ಓಕೆ ಮೇಡಮ್, ಹೌ ಆರ್ ಯು? I am fine. ಓಕೆ. What kind of recipe have you learned? Probably ever since that I came here, I always go to the kitchen because I'm always interested in being part of the family and the culture. And I've always liked Indian food. And the first thing that I made for him before we got married was jalebi. Oh, jalebi. Jalebi. She doesn't do it anymore. I don't do it anymore. Not good for you. But the one thing that I've really enjoyed is learning the different preparations, and the family has already. They just bring me into whatever they're doing, so I'm really part of the whole family. Okay. I just found that we've been coming here since the 70s. And we've seen, brothers and sisters of my husband, and then they have, children. And so it was really a unique opportunity, basically to see the young people and how India has really developed. I think education is probably the biggest thing that you can give to your children, because if they're educated, they can do many, many things. And so when we went there, I was really, my heart was really impressed, because everyone that we invited came, and we were the oldest people there. And we really had a good time with them. And I think it's important for culture that we don't lose our younger people, because younger people are the people basically of the future of India. And so therefore we really need to nurture them and be part of them and learn from them. She's a professor of nursing, so if you ask her to talk, she can talk all day. ಸರ್, ಈಗ ನೀವು ಬರ್ತಿಲ್ಲ ಸರ್, 2 ವರ್ಷಕ್ಕೊಮ್ಮೆ ಬರ್ತೀರಿ. ಈಗ ಹೋಗುವಾಗಲೇ ಪ್ಲ್ಯಾನ್ ಮಾಡ್ತೀರಾ ನೆಕ್ಸ್ಟ್ ಇನ್ನೊಂದು 2 ವರ್ಷ ಆದ ನಂತರ ಬರೋದು ಅಂತ? ಇಲ್ಲ, ಹೆಚ್ಚಾಗಿ ಆಮೇಲೆ ಮಾಡೋದು ಅಷ್ಟೇ. ಹೌದು, ನಮಗೊಂದು ರಫ್ ಪ್ಲ್ಯಾನ್ ಇದೆ, ಆದರೆ ಇಲ್ಲಿ ಹೆಚ್ಚಾಗಿ ಬರೋದು ನಾವು ಜಾನ್ವರಿಯಲ್ಲಿ. ಯಾಕಂದರೆ ವೆದರ್ ಬೇರೆ ಅಂತ ಜಾನ್ವರಿಯಲ್ಲಿ. ಮತ್ತು ಜೂನ್ ಜುಲೈ ತುಂಬ ರೈನ್, ಹಾಟ್. ಸೊ ವಿ ಯೂಶುವಲಿ ಟ್ರೈ ಟು January, February weather, because of weather. Sir, ee programgoskara how excited you are? I'm very excited because I'm going to see the people of all different states, from I'm pretty sure from Madras, from Rajasthan, from all over the country. This is supposed to be a unique kind of experience. I love to see it. Okay. Sir, paper ಎಲ್ಲ ಓದ್ತೀರಾ? ಹೌದು. ಯಾವುದು ಓದ್ತೀರಿ? ಹೆಚ್ಚಾಗಿ ಸುದ್ದಿ ಬೇಡಿಕೆ ಕಳಿಸ್ತಾರೆ ಅಲ್ಲಿ, ಆಗ ಕಳಿಸ್ತಾರೆ. ಅದೊಂದು ನನಗೆ ತುಂಬ ಉಪಕಾರ ಆಗ್ತದೆ. ಯಾಕಂದರೆ ಇಲ್ಲದರೆ ಕನ್ನಡ ಓದಲಿಕ್ಕೆ ಮರೆತು ಹೋಗ್ತದೆ. ನನಗೆ ಹಿಂದಿ ಫ್ಲೂಯೆಂಟ್ ಬರ್ತಿತ್ತು, ಓದಲಿಕ್ಕೆ ಬರೀಲಿಕ್ಕೆ ನಾವೆಲ್. ಈಗ ಹೋಯ್ತದಲ್ಲ, ಯಾಕೆಂದರೆ ಅಲ್ಲಿ ಮಾತಾಡೋರು ಯಾರಿಲ್ಲ, ಓದಲಿಕ್ಕೆ ಸಂದರ್ಭ ಇಲ್ಲ. ಅದನ್ನು ಕನ್ನಡದಲ್ಲಿ ಬೇರೆ ವಿಷಯ, ಅದೊಂದು ಮುಖ್ಯ. ಸುದ್ದಿ ಬಿಡುಗಡೆ ಓದ್ತೇನೆ, ಅಲ್ಲಿ ಇದರಲ್ಲಿ ಆನ್ಲೈನ್ ಕಳಿಸ್ತಾರೆ. ಆನ್ಲೈನ್ ಹೌದು. ಎಲ್ಲ ಓದೋದಿಲ್ಲ, ಕೆಲವು ಪ್ಯಾರಾಗ್ರಾಫ್ಸ್ ಇಡೀ ಓದೋದಿಲ್ಲ. ನೀವೀಗ ಗೆಸ್ಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಐ ಆಮ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸರ್ಜರಿ, ಯೂನಿವರ್ಸಿಟಿ ಆಫ್ ಇಲಿನಾಯ್ ಕಾಲೇಜ್ ಆಫ್ ಮೆಡಿಸಿನ್, ಪ್ಯೂರ್ ಕ್ಯಾಂಪಸ್ ಫ್ರಮ್ ಯೂನಿವರ್ಸಿಟಿ ಕಾಲೇಜ್, ಮೆಡಿಕಲ್ ಕಾಲೇಜ್. ಓಕೆ ಸರ್, ಇಲ್ಲಿ ಬಂದಾಗ ನಿಮಗೆ ಫ್ರೆಂಡ್ಸ್, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಾದ್ರು ಸಿಗ್ತಾರಾ, ಅಥವಾ ಯಾರನ್ನಾದರೂ ಭೇಟಿಯಾಗುವಂಥದ್ದು ಇದೆಯಾ? ಒಂದು ದೋಷ ಏನಂದರೆ, ಹೆಚ್ಚು ಕಾಲ ಬದುಕುವುದರಲ್ಲಿ ಒಂದು ದೋಷ ಇದೆ. ಏನು ದೋಷ ಅಂದರೆ, ಫ್ರೆಂಡ್ಸ್ ಲಾಸ್ ಆಗ್ತದೆ,
ಸಾಯ್ತು ಹೋಗ್ತಾರೆ, ಫ್ಯಾಮಿಲಿಯಲ್ಲಿ ಹೋಗ್ತಾರೆ, ಮತ್ತು ಅವರೆಲ್ಲ ಕಡಿಮೆ ಆಗ್ತಾ ಹೋಗ್ತಾರೆ. ನೀವು ಮಾತ್ರ ಉಳಿಯೋದು. ದಟ್ಸ್ ಎ ಪ್ರಾಬ್ಲಮ್. ನನ್ನ 3 ಫ್ರೆಂಡ್ಸ್ ಇದ್ದವರು ಎಲ್ಲ ಹೋದರು. They're all died. Okay. So if you live long, you lose all these people you love. Okay. Not all, at least some of them. The good news is that people like Gopal is the youngest, so he's going to be here even I'm gone. ಸರ್, ಈಗ ಇಲ್ಲಿ ಒಂದು ಮಾತಿದೆ ಸರ್, ಇಂಡಿಯಾದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಇಮಿಡಿಯೇಟ್ಲಿ ಇಲ್ಲಿ ಒಂದಷ್ಟು ಸಾವುಗಳು ಈಗ ಸಂಭವಿಸ್ತಾ ಇದೆ ಯಂಗ್ ಏಜಲ್ಲೂ ಕೂಡ. ಅದಕ್ಕೆ ಫುಡ್ ಸಿಸ್ಟಮ್ ಕಾರಣ ಆಗ್ತಾ ಇದೆಯಂತೆ. ಅದಕ್ಕೆ ನಮ್ಮ ಈಗಿನ ಇಲ್ಲಿಯ ಜನ್ರೇಷನ್ನ ಫುಡ್ಗಳೇ ಕಾರಣ ಆಗ್ತಿದೆ. ಸರ್, ಹೇಗೆ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಡಾಕ್ಟ್ರಾಗಿ? That's the best question. My field, cardiovascular surgery. ನಾನು ಮೆಡಿಕಲ್ ಕಾಲೇಜಲ್ಲಿದ್ದಾಗ ಹಾರ್ಟ್ ಅಟ್ಯಾಕ್ ಒಂದು ಪೇಷಂಟ್ ಇಡೀ ವಾರ್ಡ್ನಲ್ಲಿ ಒಂದು, ಅಂದರೆ ಹಾರ್ಟ್ ಅಟ್ಯಾಕ್ ರೇರ್ ಇರ್ತದೆ ಇಲ್ಲ. ಡಯಾಬಿಟೀಸ್ ಆಲ್ಸೋ, ಒಂದು ಡಯಾಬಿಟೀಸ್ ಜನ ಬಂದರೆ ಎಲ್ಲರೂ ಸ್ಟೂಡೆಂಟ್ಗಳು ಹೋಗಿ ನೋಡೋದು, ಯಾಕಂದರೆ ಡಯಾಬಿಟೀಸ್ ಇರ್ತಿರಲ್ಲ. ಈಗ ಹಾರ್ಟ್ ಅಟ್ಯಾಕ್, ಡಯಾಬಿಟೀಸ್, ಕ್ಯಾನ್ಸರ್ ಆಲ್ ಗಾನ್ ಅಪ್, ಎಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸಹ ಅಲ್ಲಿ ಮುಂಚಿನಲ್ಲೇ ಇತ್ತು, ಇಲ್ಲಿ ಇರಲಿಲ್ಲ. ಅದರಿಂದಾಗಿ ನಾವು ಕಾಣ್ತದೆ ಹೆಚ್ಚಾಗ್ತದೆ ಯಾಕೆ ಅಂತ. ಡಯಾಬಿಟೀಸ್ ನಂಬರ್ 1 ಇದು ಒಬಿಸಿಟಿ, ವೆಯ್ಟ್, ಓವರ್ ವೆಯ್ಟ್. ನಂಬರ್ 2 ದ ಫುಡ್. ನಾವು ಹೆಚ್ಚಾಗಿ ತಿನ್ನೋದು ರೈಸ್, ಸಾಂಬಾರು, ದಟ್ಸ್ ಇಟ್. ನಾವು ಪ್ರೋಟೀನ್ ತಗೊಳ್ಳೋದು ಕಡಿಮೆ. ಚಿಕನ್ ಅಥವಾ ಫಿಶ್, these kind of things will be helpful if you add that, and a lot of vegetables, you'll be eating less. She always tells me that use a smaller plate, then you won't be eating less. So eating habit is really important. Fish is fantastic, good for health, and then comes the chicken. These are the 2 main lentils. Then comes also lentils, kabarbele. But the next thing is exercise. ನಾನು ಇರುವಾಗ ಇಲ್ಲಿಂದ ಉಜಿರೆಗೆ ಹೋಗೋದು ನಡ್ಕೊಂಡು ಹೋಗ್ತಿದ್ರು. ಈಗ ಇಲ್ಲಿಂದ ಎಲ್ಲಿ ಹೇಳಿಕ್ಕೆ ಹೋಗಬೇಕಾದ್ರೆ ಕಾರ್ ಬೇಕು ಅಥವಾ ಸ್ಕೂಟರ್ ಬೇಕು, ಇಲ್ಲ ನಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಕ್ಸರ್ಸೈಸ್, ದ ಥರ್ಡ್ limb is important, very important, exercise. 4th, fat. The soy, what is that? Almond milk, soy milk, ಎಲ್ಲ ರೆಗ್ಯುಲರ್ ಮಿಲ್ಕ್ ತೊಂದರೆ ಇಲ್ಲ. ಕೌದ ಮಿಲ್ಕ್ ಒಳ್ಳೆಯದು, ಅದರಲ್ಲಿ ಎಲ್ಲ ಕ್ಯಾಲ್ಸಿಯಮ್ ಎಲ್ಲ ಐತೆ, ಅದೆಲ್ಲ ತೆಗೊಳ್ಳೋದು ಮುಖ್ಯ. ಆದರೆ ಫ್ಯಾಟ್, ದ ಘೀ ಪ್ರಾಬ್ಲಮ್. ಎಲ್ಲಿ ಪ್ರಾಬ್ಲಮ್? ಹೆಚ್ಚು ತಿಂದರೆ, ಒಗ್ಗರಣೆ ಹಾಕಲಿ ಎಲ್ಲ ಮಾಡಲಿದ್ರೆ ನೋ ಪ್ರಾಬ್ಲಮ್. ಘೀ ತೆಗೆದು ಮಾಡಿ ತಿಂದರೆ ನಾಟ್ ಗುಡ್. ಅದರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಆ್ಯಂಟಿಡ್ ಇದೆ. 5th, ಚೆಕ್ ಯುವರ್ ಕೊಲೆಸ್ಟ್ರಾಲ್. ಏಜ್ ಆಗ್ಬೋದು, ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು. ಡಾಕ್ಟರ್ ಹೇಳಿದೆ, ನನಗೆ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕಂತ. 35 ವರ್ಷದವ್ರಿಗೆ ಸಮೇತ ಕೊಲೆಸ್ಟ್ರಾಲ್ ಹಾಳಾಗಲಿಕ್ಕೆ ಸಾಧ್ಯ ಇದೆ. ಅದಿದ್ದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಕೊಲೆಸ್ಟ್ರಾಲ್ ಅನ್ನೋದು ಸಬ್ಸ್ಟೆನ್ಸ್, ಅದು ನಿಮ್ಮ ಬ್ಲಡ್ ವೆಸಲ್, ಹೇಗೆ ಹೇಳೋದಕ್ಕೆ, ರಕ್ತನಾಳ, ಕರೆಕ್ಟ್ ವರ್ಡ್ ಐ ಡೋಂಟ್ ನೋ. ಅದು ಕೋಟ್ ಮಾಡ್ತದೆ. ಕೋಟ್ ಮಾಡಿ ಸ್ವಲ್ಪ ಕೊನೆಗೆ ಅದು ಬಂದಾಗ್ತದೆ, ಬ್ಲಾಕ್ ಆಗ್ತದೆ. ಅದಕ್ಕಾಗಿ ಮುಖ್ಯ ಕೊಲೆಸ್ಟ್ರಾಲ್ ಎಷ್ಟು ನೋಡಬೇಕು. ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್, ಹಾಲ್ ಕೊಲೆಸ್ಟ್ರಾಲ್ ಇದೆ. ಸೊ ದೀಸ್ ಆರ್ ದ ಮೇಯ್ನ್ ಥಿಂಗ್. ನಮ್ಮಲ್ಲಿ ಮುಖ್ಯ ಕಾರಣ ಅಂದರೆ ಈಗ ಜಾಸ್ತಿ ಎಲ್ಲ ತಿನ್ನುವುದಾಗಿದೆ. ಯಾಕೆಂದರೆ ಹಣ ಜಾಸ್ತಿ ಆಗಿದೆ. ಈಗ ಹಣ ಇದೆ, ಖರೀದಿ ಮಾಡಲಿಕ್ಕೆ ಆಗ್ತದೆ. ಸೊ ವೀಟ್ ಮೋರ್ ಫ್ರೆಂಕ್ಲಿ. ಮುಂಚೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ದಟ್ಸ್ ಇಟ್. ಕೆಲವು ಸಲ ಮಧ್ಯಾಹ್ನ ಊಟ ಮಾಡೋದಿಲ್ಲ. ಈಗ ಇನ್ ಬಿಟ್ವೀನ್ ಸಹ ತಿಂದಿರ್ತಾರಲ್ಲ. ಮತ್ತು ಇಂಡಿಯನ್ ಸ್ವೀಟ್ಸ್ ಕೆಲವೆಲ್ಲ ತೊಂದರೆ ಅದರಲ್ಲಿ. ಈಗ ಜಿಲೇಬಿ ಮಾಡಬೇಕಾದ್ರೆ ಜಿಲೇಬಿ ಮಾಡಿತ್ತು, ಅದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ಆಮೇಲೆ ಶುಗರ್ ಸೊಲ್ಯೂಷನ್ ಹಾಕಬೇಕು, ಮತ್ತು ತಿನ್ನೋದು. ರುಚಿ ಇದೆ, ಅದು ಆರೋಗ್ಯ ಏನು ತೊಂದರೆ ಇಲ್ಲ. ಅದು ತುಂಬ ತೊಂದರೆ. ಯಾಕೆ ಅದರಲ್ಲಿ ಕೊಲೆಸ್ಟ್ರಾಲ್ ಇದೆ, ಆಯಿಲ್, ಮತ್ತು ಶುಗರ್ ಇದೆ. ಶುಗರ್ ಈಸ್ ಬ್ಯಾಡ್. ಸ್ವಲ್ಪ ಶುಗರ್ ಓಕೆ, ಅದೇ ಲಾರ್ಜ್ ವಾಲ್ಯೂಮ್ ನೋ ಗುಡ್. ಐ ಥಿಂಕ್ ದಟ್ಸ್
Close to, I can tell you more, but it's ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಹೇಗೆ ಸರ್? ಈಗ ಎಕ್ಸಸೈಸ್ ಓನ್ಲಿ ಆರ್ ಏನಾದರೂ ಫುಡ್ಡಲ್ಲಿ ಈಗ ಬೆಳ್ಳುಳ್ಳಿ ತಿಂದರೆ ಕಡಿಮೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಸುಲಭ ಏನಂದರೆ 3 ಐಟಮ್ಸ್. 1, ಡಯಟ್, ಫುಡ್ ಯಾವ ತಿಂದ್ರಿಂದ. ತುಂಬ ಕಾರ್ಬ್ ಲೈಕ್ ರೈಸ್ ಇದೆಯಲ್ಲ, ಅದು ಕಂಪ್ಲೀಟ್ ಕಾರ್ಬ್, ಅದರಲ್ಲಿ ಬೇರೆ ಏನಿಲ್ಲ. ಅದು ಕಡಿಮೆ ಮಾಡಿ ವೆಜಿಟಬಲ್ಸ್, the fish, or what is the soy product called? Paneer. Paneer, ಅದು ಹೈ ಪ್ರೋಟೀನ್. ಟೋಫು, ಅದು ತಿನ್ಬೋದು, ಅದು ಪ್ರೋಟೀನ್ ಪ್ರಾಡಕ್ಟ್. ಸೊ ಅದು ಮಾಡಬೇಕು. ನಂಬರ್ 2, ಎಕ್ಸಸೈಸ್ 20% ಯಾಕೆ ಹಾರ್ಟ್ ಕೊಲೆಸ್ಟ್ರಾಲ್ ರಿಡಕ್ಷನ್ ಮಾಡಲಿಕ್ಕೆ. ಅದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಎಕ್ಸಸೈಸಲ್ಲಿ. Number 3, weight reduction. Weight reduction is very difficult, especially eating a lot of carb means like a lot of rice and this kind of things. But if you follow her rule where you use a small plate, you can put a lot of food there. She always tells the people, put a small plate, then you won't be able to put a lot of food. And then don't go second time around. Don't put the food on the table. Keep in the kitchen. ಯಾಕಂದರೆ ಟೇಬಲ್ನ ಇದ್ದರೆ ಆಗ ಮದುವೆ ಆಗ್ತಾಯಿಲ್ಲ, ಅದರ ಬದಲಾಗಿ ಕಿಚನ್ಲಿದೆ ಎದ್ದು ಹೋಗಬೇಕಲ್ಲ ಅಲ್ಲಿಗೆ. ಅದೆಲ್ಲ ಮೈನರ್ ಟ್ರಿಕ್ಸ್. ಒಂದು ಬಹಳ ಇಂಪಾರ್ಟೆಂಟ್ ಸರ್, ಹೇಳಿ ಅದೆಂಥದ್ದು? ಇದು ತಾಳಿ ನಾನು ಕೊಟ್ಟದ್ದು 47 ವರ್ಷದ ಮುಂಚೆ ಮದುವೆಗೆ ಕಟ್ಟಿದ್ದು. ಆಮೇಲೆ ಅದನ್ನು ತೆಗೆಯೋದಿಲ್ಲ ಅವಳು ಇಲ್ಲಿಯ ತನಕ. ಇಲ್ಲಿ ಒಂದು ಸಲ ರಿಪೇರ್ ಮಾಡೋಕ್ಕಿತ್ತು, ಆಗಲೂ ಇದನ್ನು ಅವಳು ಹಾಕಿದ್ರು. ಯಾಕಂದರೆ ಅವಳ ಬಿಲೀಫ್, ಇಲ್ಲಿ ಇಂಡಿಯಾದ ಬಿಲೀಫ್ ಇದೆಯಲ್ಲ, ಅದಕ್ಕೆ ಥ್ರೆಶೋಲ್ಡಿಯಾಗಿರೋದು, ಅದನ್ನು ಮೆಟ್ಲು ಗಡಿಸಿದ್ರೆ ಗಂಡನಿಗೆ ದೋಷ ಆಗ್ತದೆ ಅಂತ. ಅದರಿಂದಾಗಿ ಅವಳು ತಾಳಿ ಇಲ್ಲದೆ ಹೊಸಲು ದಾಟಿದರೆ ಗಂಡನಿಗೆ ದೋಷ ಆಗ್ತದೆ ಅಂತ. ಅದಕ್ಕಿಂತ ಅದೊಂದು ಒಳ್ಳೆ ಸಿಂಬಲ್, ಯಾಕಂದ್ರೆ ನನ್ನನ್ನು ಇಲ್ಲಿ ಇಡಬೇಕು ಅಂತ ಅವಳ ಅಭಿಪ್ರಾಯ. ಈಗ ಅವರು ಹಾಗೆ ಹಾಕಿಕೊಂಡಿರೋದ್ರಿಂದ ನಿಮಗೆ ಎಷ್ಟು ಶಕ್ತಿ ಬಂದಿದೆ? ಇದು ದೊಡ್ಡ ಶಕ್ತಿ, ಸಂತೋಷದ ವಿಷಯ. ಅವಳು ಅದನ್ನು ಬಿಲೀಫ್ ಮಾಡ್ತಾಳೆ, ಮತ್ತು ನನ್ನಿಂದ ಜಾಸ್ತಿ ಬಿಲೀಫ್ ಅವಳಿಗಿದೆ. ಅದು ವಾಟ್ ಯು ಸೇ ಅಬೌಟ್ ಯುವರ್ ಬಿಲೀಫ್ಸ್? About the thali. Oh, about the thali. This was given to me 47 years ago. And so therefore, I found that in the beginning, people really never took this off. So they always said it was really bad luck for your husband if you took it off. But it's really a sign of love, and so I wear it all the time. That's my belief. 47 ವರ್ಷದಿಂದ ತೆಗಿಲಿಲ್ಲ? Nope. 40 ವರ್ಷ ತೆಗೆಯಿಲ್ಲ. ಒಂದು ಸಲ ಇದು ಬೀಡ್ ಹಾಳಾಗಿತ್ತು, ಅದಕ್ಕೆ ಇಲ್ಲಿ ಈ ಮೇಲೆ ತೆಗೆದು ಬಾಕಿ ತಾಳಿ ಹಾಗೆ ಇಟ್ಟದ್ದು. ಹೌದು, ಒಂದು ನೂಲನ್ನೇ ಹಾಕಿ. ನಮ್ಮಲ್ಲೆಲ್ಲ ತುಂಬ ಫ್ಯಾಷನ್ ಶುರುವಾಗಿದೆ ಅಂತೆ ಸರ್. ಈಗ ಟಕ್ ಅಂತ ತೆಗೆದು ಒಂದು ಫೋಟೋಗೂ ತೆಗಿತಾರೆ, ಅಂಥದ್ದೆಲ್ಲ ಇದೆಯಂತೆ. ಅಂಥದ್ರಲ್ಲಿ ಅಮೇರಿಕಾದವರು ತಾಳಿಯನ್ನು ಇಲ್ಲಿ ತನಕ ತೆಗಿಲಿಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯಕರ ಮತ್ತು ಬಹಳಷ್ಟು ಕುತೂಹಲಕಾರಿ. ನಾವಿಲ್ಲಿ ಬರುವಾಗ ಬ್ಯಾಂಗ್ಳೂರಿನ ಕಡೆ ನೋಡಾಗ ಅದೇನು ಹಾಕೊಳ್ತಿದ್ದ, ಈಗ ಇಲ್ಲಿ ಯಾರು ಹಾಕೋದಿಲ್ಲ ಅಂತ. ಅದು ಇಲ್ಲಿ ಆಗೋದಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ, ನೀನು ಹಾಕಿದ್ದು ಇಲ್ಲಿ ಯಾರು ಹಾಕೋದಿಲ್ಲ ಅಂತ. ಮತ್ತು ಅದೇ ಥರ ಅಮೆರಿಕದಲ್ಲಿಯೂ ಇಂಡಿಯನ್ ವಿಮೆನ್ ನೋಡಿದರೆ ಹೆಚ್ಚಿನವ್ರು ಹಾಕೋದಿಲ್ಲ. ಅದು ಇಂಡಿಯನ್ ವಿಮೆನ್ ಹಾಕೋದಿಲ್ಲ, ಹೆಚ್ಚಿನವ್ರು ಹಾಕೋದಿಲ್ಲ. ನಿರ್ಮಲಾ, where is it? I don't know. Very few people wear it because they don't believe in it. It's all belief. ಅವರು ಆ ಬಿಲೀಫನ್ನು ಮತ್ತು ನೀವು ನಂಬುವ ದೇವರುಗಳನ್ನು ಅವರು ಕೂಡ ನಂಬ್ತಾರಲ್ವಾ? ನಿಮಗೆ ಎಷ್ಟು ಖುಷಿ ಇದೆ ಸರ್? ವೆರಿ 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 ಹ್ಯಾಪಿ, ವೆರಿ ಹ್ಯಾಪಿ. ತುಂಬ ಖುಷಿ ಅಷ್ಟೇ. ಮೇಡಮ್, ವಾಟ್ ಯು ಸೇ ಅಬೌಟ್ ಇಂಡಿಯಾ? Well, I really think that over time, I really felt when we got married, I wasn't of the same caste. I was from America, and I really felt that I really wanted to be accepted, by the people here, his family. If they did not accept me, I would not have married him, because
to me, family is really important. So over the years, I have found that I have been accepted by all the people. So to me, it's really a joy to come to India. ಸರ್, ಒಂದು ಕ್ವಶನ್, ಇದು ನಾನು ತುಂಬ ಚಿಕ್ಕವನು ಕೇಳೋಕ್ಕೆ. ಲವ್ ನಿಮ್ಮದು ಸ್ಟಾರ್ಟ್ ಆಗಿದ್ದು ಹೇಗೆ ಸರ್? How do we love? She's a nurse, and I was a doctor, and I happened to see her one day, and that's how the whole thing started. Simple. ಲವ್ ಎಟ್ ಫಸ್ಟ್ ಸೈಟ್. Sort of. ವೈದ್ಯರು ಮಾತ್ರ ಅಲ್ಲ, ಇವರು ಕೃಷಿಕರು ಕೂಡ ಹೌದು ಅಂತ. ಅಂದರೆ ಅಮೇರಿಕದಲ್ಲಿ ಕೃಷಿ ಮಾಡ್ತಾರೆ ಅಂತ. ಸರ್, ನೀವು ತರಕಾರಿ ಬೆಳಿತೀರಂತೆ, ಅಲ್ಲಿ ನೀವು ಕೊಟ್ಟಿಡ್ಕೊಂಡು ಕೆಲಸ ಮಾಡ್ತೀರಂತೆ, ಏನೆಲ್ಲ ಮಾಡ್ತೀರಿ ಸರ್? ಅಲ್ಲಿ ನಮ್ಮೊಂದು 1.5 ಎಕರೆ ಜಾಗ ಇದೆ ಮನೆಯಲ್ಲಿ. ಅಲ್ಲಿ ದೊಡ್ಡ ಪ್ಲಾಟ್, ಅಲ್ಲಿ ಬೇರೆ ಬೇರೆ ಟ್ರೀಸ್ ಇದೆ, ಬುಷಸ್ ಇದೆ, ಫ್ಲವರ್ಸ್. ಕೆಲವು ಫ್ಲವರ್ಸ್ ಎಲ್ಲ ಪ್ರತಿ ವರ್ಷ ಹಾಕಬೇಕು, ಯಾಕಂದರೆ ಈಗ ತುಂಬ ಚಳಿ ಕೆಲವು ಫ್ಲವರ್ಸ್ ಸಾಯ್ತವೆ, ಆಗ ಹೊಸ ಹಾಕಬೇಕು. ಮತ್ತು ವೆಜಿಟೇಬಲ್ಸ್, ಬೆಂಡೆಕಾಯಿ ಮತ್ತು ಬೀನ್ಸ್, ಟೊಮೆಟೋಸ್, ಆನಿಯನ್ಸ್, ಅದೆಲ್ಲ ಹಾಕ್ತೇನೆ ಅಲ್ಲಿ. ನಾನು ಸ್ವತಃ ಕೆಲಸದವರಲ್ಲ, ನಾನೇ ಸ್ವತಃ. ಮತ್ತು ಮಲ್ಲ ಹೆಚ್ಚು ಮರಗಳಿದ್ದಾವೆ, ಬುಷಸಲ್ಲಿದೆ, ಅದನ್ನೆಲ್ಲ ಟ್ರಿಮ್ ಮಾಡೋದು ನಾನೇ ಟ್ರಿಮ್ ಮಾಡೋದು. ಅದಕ್ಕೆಲ್ಲ ಹತ್ತಿರ ಇದೆ ಮಾಡಲಿಕ್ಕೆ, ಟ್ರಿಮ್ ಮಾಡೋದು. ಮತ್ತು ನನಗೊಂದು ಟ್ರಕ್ ಇದೆ, ದೊಡ್ಡ ಟ್ರಕ್ ಅಲ್ಲ, ಅದರಲ್ಲಿ ಹಾಕಿ, ಮತ್ತು ಅಲ್ಲಿ ಒಂದು ಜಾಗ ಇದೆ ಅದನ್ನು ಹಾಕಲಿಕ್ಕೆ, ಅದನ್ನು ಮತ್ತೆ ಬರ್ನ್ ಮಾಡ್ತಾರೆ, ಬ್ರ್ಯಾಂಚಸ್ ಅದೆಲ್ಲ. ಸೊ ನಾನು ಕೆಲಸದಲ್ಲಿರುವಾಗಲೂ ಹೆಚ್ಚಾಗಿ 5:30-6 ಗಂಟೆಗೆ ಮನೆಗೆ ಬರ್ತಿದ್ದೆ. ಬೆಳಗ್ಗೆ 7 ಗಂಟೆಗೆ ಹೋಗಬೇಕು, ಮಧ್ಯಾಹ್ನ 12 ಗಂಟೆ ಮುಗೀತದೆ ನನ್ನ ಸರ್ಜರಿ. ಮತ್ತು ಆಫೀಸ್ಗೆ ಹೋಗೋದು 1:30 ಗಂಟೆಯಿಂದ 5-5:30 ಗಂಟೆ ಮಟ್ಟ, ಮತ್ತು ಮನೆಗೆ ಬರ್ತೇವೆ. ಮನೆಗೆ ಬಂದಾಗ ಹೆಚ್ಚಾಗಿ 6 ಗಂಟೆಗೆ ಊಟ ಮಾಡ್ತೇವೆ. ಮತ್ತು ಫ್ರೀ ಟೈಮ್ ಇದೆ 7 ಗಂಟೆ 7-2 ಗಂಟೆ ಊಟ. ಆ ಟೈಮಲ್ಲಿ ನಾನು 2-4 ಕೆಲಸ ಮಾಡೋದು. ದೊಡ್ಡ ದೊಡ್ಡ ಬ್ರಾಂಚಸಲ್ಲಿ ಇದ್ದರೆ ಅದಕ್ಕೆ ಜನ ಮಾಡ್ತಾರೆ ಮಾಡಲಿಕ್ಕೆ. ಸರ್, ಒಂದು ನೀವು ಇಲ್ಲಿ ಮಾತಾಡುವಾಗ 6 ಗಂಟೆಗೆ ಊಟವಾ? ಹೌದು, ಬೆಳಗ್ಗೆ 6 ಗಂಟೆಗೆ. ಹೌದು, ರಾತ್ರಿ 6 ಗಂಟೆಗೆ. ಹೇಗೆ ಸರ್ ಫುಡ್ ಸಿಸ್ಟಮ್ ಅಂತ ಹೇಳಿ? ಫುಡ್ ಸಿಸ್ಟಮ್ ರೀಸನ್ ಯಾಕೆಂದರೆ ಊಟ ಮಾಡಿ ಕಡಿಮೆ ಪಕ್ಷ 3 ಗಂಟೆವರೆಗೆ ಮಲಗಬಾರ್ದು. ಯಾಕಂದರೆ ಹೊಟ್ಟೆ ಇದ್ದದ್ದು ಹೆಚ್ಚಾಗಿ ಅದು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ, ರಿಫ್ಲಕ್ಸ್ ಅಂತ. ಅದರಿಂದಾಗೆ ಜೀರ್ಣ ಆಗಲಿಕ್ಕೆ ಊಟ ಮಾಡಿ ಸ್ವಲ್ಪ ನಡೆಯೋದು ಒಳ್ಳೆಯದು. ಮನೆಯೊಳಗೆ ಹೊರಗೆ ಅದಿಲ್ಲ, ಅದೆಲ್ಲ ಮಾಡಿದರೆ ಆರೋಗ್ಯ ಒಳ್ಳೆಯದು. ಮಿನಿಮಮ್ 3 hours. ಅದಕ್ಕೆ ನಾವು 6 ಗಂಟೆ ಊಟ ಮಾಡಿದರೆ, ಆದರೆ ನಾವು 10 o'clock 10:30 ವಿ ಗೋ ಟು ಬೆಡ್. ಅಷ್ಟೊತ್ತಿಗೆ ಬೆಡ್. ಹೌದು. ಮತ್ತು ನಾನು 3 ಥಿಂಗ್ಸ್: ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವಾಗಲೂ ತಿಂತೇನೆ. ಅದು 3 ಈಗ ಸರ್ ಕೇಳಬಾರ್ದು ಕೇಳಬೇಕು. ನಿಮ್ಮ ವಯಸ್ಸು ಸರ್? 85. ಹೌದು. ಓಕೆ, ಬರೀ 85. ಓಕೆ. ಇಲ್ಲದಿದ್ದರು ನಿಮ್ಮ ಉತ್ಸಾಹ ಮತ್ತು ನಿಮ್ಮ ಮಾತು, ನಿಮ್ಮ ಆ ಒಂದು ಕೆಲಸ ಮಾಡುವ ರೀತಿ ಮತ್ತು ನಿಮ್ಮ ಚಟುವಟಿಕೆಗಳನ್ನು ನೋಡಿದಾಗ 85 ಅಂತ ನಮಗೆ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ. ನೀವು ಫುಡ್ ಸಿಸ್ಟಮನ್ನು ಹೇಳಿದ್ರಿ. ಇವತ್ತು ನಾವು ಕೂಡ 10ವರೆಗೆ ತಿಂದು 10:45 ಮಲ್ಕೊಳ್ಳುವಂಥ ಟೈಮ್ ಇದು. ಅಂದರೆ ಬರೋದೇ 10 ಗಂಟೆಗೆ 10ವರೆಗೆ, ಅಥವಾ ತಿನ್ನೋದು ಮಲಗೋದು. ಹಿಂಗೆ ಮಾಡಿದಾಗ ಎಷ್ಟು ಮೇಜರ್ ಲೈಫನ್ನು ನಾವು ಡ್ಯಾಮೇಜ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ. ಹೌದು, ದಟ್ಸ್ ಅಲ್ಲಿ ಸರ್ಟನ್ ಅಮೌಂಟ್ ಡ್ಯಾಮೇಜ್ ಇದೆ. ತಿಂದ ಕೂಡಲೇ ಮಲಗಿದರೆ ಜೀರ್ಣ ಸರಿ ಆಗೋದಿಲ್ಲ ಬೇರೆ ಥರ. ಅದಕ್ಕಾಗಿ ಕಡಿಮೆ ಪಕ್ಷ 3 ಗಂಟೆ ಟೈಮ್ ಮಾಡಬೇಕು ಅಂತ. ಮತ್ತು ನಾನು 35 ವರ್ಷದಿಂದ ಸಮೇತ ವಾರಕ್ಕೆ 3 ಸಲ ಎಕ್ಸರ್ಸೈಸ್ ಹೋಗ್ತೇವೆ, ಜಿಮ್ಮಿಗೆ. ಇಲ್ಲಿ ಬಂದಾಗ ಹೋಗ್ತೇವೆ, ಇಲ್ಲೊಂದು ಜಿಮ್ ಇದೆ ಅಲ್ಲಿ ಉಜಿರೆಯಲ್ಲಿ, ಹೋಗ್ತೇವೆ ನಾವು. ನಿನ್ನೆ ಹೋಗಿದ್ದೆವು. ಯಾವ ಜಿಮ್ ಸರ್? ಜಿಮ್ಮು ವ್ಯಾಯಾಮ. ಅದಕ್ಕೆ ವಾರಕ್ಕೆ 3 ಸಲ ಇಲ್ಲಿ ಹೋಗ್ತೇವೆ ನಾವು. ಒಳ್ಳೆ ಜಿಮ್ ಒಳ್ಳೆಯದಿದೆ ಅದು. ಹೌದು, ಒಳ್ಳೆಯದು, ಗುಡ್, ಕ್ಲೀನ್. ಸೊ ಅದರಿಂದಾಗಿ ಎಕ್ಸರ್ಸೈಸ್ ಇಂಪಾರ್ಟೆಂಟ್. ಅದು ಎಕ್ಸರ್ಸೈಸಲ್ಲಿ ನಿಮ್ಮ ಜಾಯಿಂಟ್ಸ್ ಎಲ್ಲ ಸರಿ ಆ್ಯಕ್ಟಿವ್ ಇರ್ತದೆ. ಇಲ್ಲದ್ರೆ ಪ್ರಾಯ ಆದಮೇಲೆ ಅದೆಲ್ಲ ಹೋಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಒಳ್ಳೆ ವ್ಯಾಯಾಮ ಕೊಡೋದಿದ್ದರೆ ಮಸಲ್ಸ್ ಎಲ್ಲ ಖಾಲಿ ಆಗ್ತಾ ಹೋಗ್ತವೆ.
ಅದು ತೊಂದರೆ, ಅದೇ ತೊಂದರೆ. ಅದೇ ತೊಂದರೆ ಪ್ರಾಯದಲ್ಲಿ ಅಷ್ಟೇ ಅದು. ಓಕೆ, ನಿಮ್ಮ ಈ ಹೆಲ್ತಿಗೆ ಅವರೆಷ್ಟು ಕಾರಣ? 60%. ಅಲ್ಲಿ 60 ಅವರೇ, 60 ಅವರೇ. ಯಾಕಂದರೆ ಅವಳು ಕರೆಕ್ಟ್ ಫುಡ್ ಮಾಡ್ತಾಳೆ, ಮತ್ತು ಸರಿ ಇನ್ನೊಂದರೆ ಸ್ವಲ್ಪ ಜನ ತಿನ್ಬೋದು, ನೀನು ಫುಲ್ಲು ತಿನ್ನಲಿಲ್ಲ ಅಂತ ಎಲ್ಲ ಪ್ರೋಟೀನ್ ಎಲ್ಲ ಜಾಸ್ತಿ ತಿನ್ನಲಿಲ್ಲ, ಅದು ತಿನ್ನಲಿಲ್ಲ ಅಂತ ಅಲ್ಲಿ ರೆಡಿ ಇರ್ತಾಳೆ ಅವಳು. ಸೊ 60% ಆರ್ ಪ್ಲಸ್. ಸರ್, ಈಗ ಈ ಸಲ ಬಂದಿರಿ, ಈ ಸಲ ಒಂದು ಸ್ನೇಹ ಸಮ್ಮೇಳನ ಮಾಡ್ತಾ ಇದ್ದೀರಿ, ಮುಂದೆ ಯಾವಾಗ? ಬಹುಶಃ 2 ವರ್ಷ, 2 ವರ್ಷ ಬಿಟ್ಟು, ಆರೋಗ್ಯ ಎಲ್ಲ ಸರಿ ಇದ್ದರೆ 2 ವರ್ಷದಲ್ಲಿ. ಓಕೆ. ಮತ್ತೆ ನಿಮ್ಮನ್ನು ಹಲವು ಬಾರಿ ನೋಡುವಂಥ, ಹಲವು ಬಾರಿ ನಿಮ್ಮನ್ನು 2 ವರ್ಷಕ್ಕೊಮ್ಮೆ ಇಂಟರ್ವ್ಯೂ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಹೇಳ್ತಾ, ಸರ್ ನಿಮ್ಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ತನ್ನ ಊರನ್ನು ಯಾವತ್ತೂ ಮರೆತಿಲ್ಲ, ಅದೂ ಕೂಡ ಅಮೇರಿಕದಲ್ಲಿದ್ದು 59 ವರ್ಷಗಳ ಕಾಲ ಅಮೇರಿಕದಲ್ಲಿದ್ದು ಕನ್ನಡವನ್ನು ಕೂಡ ಅಮೇರಿಕದ ಸ್ಲ್ಯಾಂಗಿನ ಜೊತೆಗೆ ಸೇರಿಸಿಕೊಂಡು ಮಾತನಾಡಬಲ್ಲಂತಹ ಅದೇ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಅದರ ಜೊತೆಗೆ ಅವರ ಹೆಂಡತಿಗೂ ಕೂಡ ಏನಾದರೂ ಬರ್ತದೆ ಅವರಿಗೆ ತುಳು ಕನ್ನಡ? ಸೇ ಒನ್ ತುಳು ವರ್ಡ್ Danage. ಎಡ್ಡೆಗೆ ಬೇರೆ ಬೇರೆ Bera. ಬೇಡ ಬೇಡ. ಮತ್ತೆ ಊಟ ಆಯಿತಾ? Utaito. ಆಯಿತು. ಹೆಚ್ಚು ಗೊತ್ತಿಲ್ಲ, ಅಲ್ಲಲ್ಲಿ ಅಷ್ಟೇ. ಅಲ್ಲಲ್ಲಿ ಹೌದು. ಓಕೆ. ನೋಡಿ, ಈ ರೀತಿಯಾದಂಥ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಹಳ ಮುಖ್ಯ ಒಂದು ಮಾತನ್ನು ಹೇಳಿದರು. ನಾನು ಆಗಾಗ 2 ವರ್ಷಗಳಿಗೊಮ್ಮೆ ಊರಿಗೆ ಬರೋದಕ್ಕೆ ಪ್ರಮುಖ ಕಾರಣ ನನ್ನ ಹೆಂಡತಿ. ಯಾಕೆಂತಂದರೆ, ನಿನಗೆ ಮದುವೆ ಆಗಿದೆಯಾ, ಅರ್ಥ ಆಗ್ತದಲ್ಲ ನಿನಗೆ ಅಂತ ಕೇಳಿದ್ರು. ಅಂದರೆ ಅವರು ಸಪೋರ್ಟ್ ಮಾಡಿದ್ರಿಂದ ಇಲ್ಲಿ ಬರ್ತೀನಿ, ಇಲ್ಲಿ ಬಂದಾಗ ನನ್ನವ್ರನ್ನ ಎಲ್ಲರನ್ನು ಒಟ್ಟುಗೂಡಿಸ್ತೀನಿ, ನನ್ನ ಫ್ಯಾಮಿಲಿಯನ್ನು ಒಟ್ಟುಗೂಡಿಸ್ತೀನಿ. ಯಾಕೆ ಅಂತಂದರೆ, ಈಗಿನ ಜನ್ರೇಷನಿಗೂ ನಮ್ಮ ಜನ್ರೇಷನಿಗೂ ಒಂದು ಅವಿನಾಭಾವ ಸಂಬಂಧಗಳಿರ್ತಾವೆ. ಆ ಸಂಬಂಧಗಳನ್ನು ಬಿಲ್ಡ್ ಮಾಡುವಂಥ ನಿಟ್ಟಿನಲ್ಲಿ. ಮತ್ತು ಒಂದು ಮಾತು ಹೇಳಿದರು ಅವರು, ಹಿರಿಯರು ಬಂದ ಕೂಡಲೇ ಅಥವಾ ಮುದುಕರು ಬಂದ ಕೂಡಲೇ ಈ ಹೊಸ ಈಗಿನ ಜಮಾನದವ್ರು ಬರೋದಿಲ್ಲ ಹತ್ತಿರ ಅಂತ. ಆದರೆ ಇಲ್ಲೆಲ್ಲರೂ ಕೂಡ ಬರ್ತಾರೆ. 47 ಜನಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀನಿ, ಬೆಂಗಳೂರಲ್ಲಿ ಒಂದು ಗೆಟ್ ಟುಗೆದರ್ ಮಾಡಬೇಕು ಲೀಲಾ ಪ್ಯಾಲೇಸ್ನಲ್ಲಿ ಅನ್ನುವಂಥದ್ದನ್ನು ಕಳೆದ 9ನೇ ತಾರೀಕಿಗೆ ಮಾಡಿದ್ದಾರೆ. 47 ಜನರಲ್ಲಿ 46 ಜನ ಅಟೆಂಡ್ ಆಗಿದ್ದಾರೆ. ಬಹಳ ಖುಷಿ ಪಟ್ಟಿದ್ದೀನಿ ಅನ್ನುವಂಥದ್ದನ್ನು, ಒಬ್ರಿಗೆ ಹುಷಾರಿಲ್ಲ ಅನ್ನುವಂಥ ಕಾರ್ಯಕ್ಕೆ ಬರಲಿಲ್ಲ ಅನ್ನುವಂಥದ್ದು. 46 ಜನ ಬಂದಿದ್ದಾರೆ, ಬಹಳ ಸಂತಸ ಪಟ್ಟಿದ್ದೀನಿ ಅನ್ನುವಂಥದ್ದು. ಒಂದು ಅವರು ಕುಟುಂಬಸ್ಥರನ್ನ ನಾನು ಸೇರಿಸಿದ್ದೀನಿ. ಹಾಗಂತ ಹೇಳಿ ಊರನ್ನು ಮರೀಲಿಲ್ಲ. ಬಹಳ ಒಂದು ವಿಷಯ ಹೇಳಿದರು, ತುಂಬ ಏಜ್ ಬದುಕೋದು ಕೂಡ ಒಬ್ಬೊಬ್ಬರನ್ನೇ ಕಳ್ಕೊತೀವಿ, ಗೆಳೆಯರಿರೋದಿಲ್ಲ. ಈಗ ಅವರಿಗಿರುವಂಥ 3 ಗೆಳೆಯರು ಕೂಡ ತೀರ್ಕೊಂಡಿದ್ದಾರೆ. ಆದರೂ ತನ್ನ ಊರು, ತನ್ನ ಶಾಲೆ, ತನ್ನ ದೇವಸ್ಥಾನ, ತನ್ನ ಊರಿನವರು, ತನ್ನ ಊರಿನಲ್ಲಿ ಬದುಕ್ತಾ ಇರುವವರು, ಅವರ ಪರವಾಗಿ ನಿರಂತರವಾಗಿ ಮಿಡಿಯುವಂತಹ ಜೀವ ರಾಮಣ್ಣ ಸರ್, ರಾಮಯ್ಯ ಸರ್. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಸರ್. ನಿಮ್ಮ ಪ್ರೀತಿ ಇದು ಮಾದರಿ, ಅನುಕರಣೀಯ ಮತ್ತು ಇದು ಖಂಡಿತವಾಗಿಯೂ ಒಂದು ಭೇಷ್ ಅನ್ನಲೇಬೇಕಾದಂತಹ ಪ್ರೀತಿ. ನಮ್ಮ ಊರಿನ ಬಗ್ಗೆ ತೋರಿಸುವಂತಹ ಇಂತಹದೊಂದು ಅಮೋಘ ಪ್ರೀತಿಯನ್ನು ನೋಡುವಂತಹ ಪುಣ್ಯ ನಮ್ಮದು. ಜೊತೆಗೆ ಅವರ ಜೊತೆಗೆ ಮಾತನಾಡುವಂಥದ್ದು, ಅವರ ಮಡಿದ ಜೊತೆಗೆ ಮಾತನಾಡುವಂತಹ ಭಾಗ್ಯ ಸಿಕ್ಕಿದೆ. ಈ ಹಿಂದೆ 2 ವರ್ಷಗಳ ಹಿಂದೆಯೂ ಕೂಡ ಒಂದು ವಿಶೇಷವಾದಂಥ ಸಂದರ್ಶನ ಮಾಡಿದ್ದೇವೆ. ಅದರಲ್ಲಿ ಇವರ ಜರ್ನಿ, ಇಲ್ಲಿಯ ನೆನಪುಗಳು ಮತ್ತು ಅಮೇರಿಕದ ನೆನಪುಗಳು, ಇಲ್ಲಿ ಯಾವ ರೀತಿಯಾಗಿ ಡೆವಲಪ್ ಆಗಿದೆ ಅನ್ನುವಂಥದ್ದನ್ನೆಲ್ಲ ಮಾತನಾಡಿದ್ವಿ. ಇವತ್ತು ಸ್ನೇಹ ಸಮ್ಮೇಳನ ಜೊತೆಗೆ ಒಂದಷ್ಟು ಆರೋಗ್ಯದ ಗುಟ್ಟಿನ ಕುರಿತಾಗಿ ಮಾತಾಡಿದ್ದೇವೆ. 85 ವರ್ಷದ ಡಾಕ್ಟರ್ ರಾಮಯ್ಯ ಯು ಅವರಿಗೆ ಮತ್ತಷ್ಟು ಆಯುರಾರೋಗ್ಯ ದೇವರು ಕೊಡಲಿ ಅಂತ ಹೇಳ್ತಾ, ಅದರ ಜೊತೆಗೆ ಮುಂದೆಯೂ ಕೂಡ ಇವರು ಹೀಗೆ ಬರ್ತಾ ಇರಲಿ, ನಾವು ಹೀಗೆ ಇಂಟರ್ವ್ಯೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ವನಿಷ್ಠತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ವಳಂಬ್ರ, ಕಡಿರುದ್ಯಾವರ.